ದೇಶಾದ್ಯಂತ ರಾಷ್ಟ್ರೀಯ ಪಲ್ಸ್ ಪೋಲಿಯೋ ಕಾರ್ಯಕ್ರಮವು ಫೆಬ್ರವರಿ 27ರಂದು ನಡೆಯಲಿದ್ದು 5 ವರ್ಷದೊಳಗಿನ ಮಕ್ಕಳಿಗೆ ಪೋಷಕರು ತಪ್ಪದೆ ಪೋಲಿಯೋ ಲಸಿಕೆಯನ್ನು ಹಾಕಿಸಬೇಕು ಎಂದು ಜಿಲ್ಲಾ ಆರೋಗ್ಯಾಧಿಕಾರಿ ಡಾಕ್ಟರ್ ಕಿಶೋರ್ ಕುಮಾರ್ ಹೇಳಿದರು. ಅವರು ಮಂಗಳೂರಿನ ಪ್ರೆಸ್ ಕ್ಲಬ್ನಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದರು. ಪೋಲಿಯೋ ರಹಿತ ವಿಶ್ವದ ಕನಸನ್ನ ನನಸಾಗಿಸುವುದು ಇದರ ಉದ್ದೇಶ. 0ಯಿಂದ 5 ವರ್ಷದವರೆಗಿನ ಎಲ್ಲಾ ಮಕ್ಕಳು ಅಂದು ತಪ್ಪದೆ ಪಲ್ಸ್ ಪೋಲಿಯೋ ಲಸಿಕೆಯನ್ನ ಪಡೆಯಬೇಕು. ಮೊದಲು ಪೋಲಿಯೋ ಚುಚ್ಚುಮದ್ದು ಅಥವಾ ಪೋಲಿಯೋ ಹನಿ ತೆಗೆದುಕೊಂಡವರು ಆ ದಿನ ಪೋಲಿಯೋ ಹನಿ ತೆಗೆದುಕೊಳ್ಳಬೇಕು. ಫೆಬ್ರವರಿ 27ರಂದು ಬೂತ್ಗಳಿಗೆ ತೆರಳಿ ತಮ್ಮ ಮಕ್ಕಳಿಗೆ ಲಸಿಕೆಯನ್ನ ಹಾಕಿಸಿ ಎಂದು ಹೇಳಿದರು. ಪ್ರತಿ ವರ್ಷ ನಾವು ಈ ಒಂದು ಜನವರಿ ಮತ್ತೆ ಫೆಬ್ರವರಿ ತಿಂಗಳಿನಲ್ಲಿ ಕಾರ್ಯಕ್ರಮ ಹಮ್ಮಿಕೊಂಡು ಬಂದಿದ್ದೇವೆ. ಈ ಬಾರಿ ನಾವು ಒಂದೇ ಸುತ್ತು ಅಂದ್ರೆ ಫೆಬ್ರವರಿ 27ನೇ ತಾರೀಕಿಗೆ ನಡೀತಾ ಇದೆ. ಮೊದಲ ದಿನ ಫೆಬ್ರವರಿ 27ರಂದು ಬೆಳಿಗ್ಗೆ 8 ಗಂಟೆಯಿಂದ ಸಾಯಂಕಾಲ 5 ಗಂಟೆವರೆಗೆ ಬೂತ್ನಲ್ಲಿ ಅಂದ್ರೆ ನಮ್ಮ ಜಿಲ್ಲೆಯಲ್ಲಿ ನಾವು ಒಟ್ಟು 921 ಬೂತ್ಗಳನ್ನು ಫಿಕ್ಸೆಡ್ ಬೂತ್ಗಳನ್ನು ಮಾಡಿದ್ದೇವೆ. ಇದರಲ್ಲಿ ಬಂಟ್ವಾಳದಲ್ಲಿ 190, ಬೆಳ್ತಂಗಡಿಯಲ್ಲಿ 164, ಮಂಗಳೂರಿನಲ್ಲಿ 347, ಪುತ್ತೂರು 145 ಮತ್ತು ಸುಳ್ಯ 75. ಈ ಒಟ್ಟು ಸೇರಿಸಿ 921 ಬೂತ್ಗಳು ಫಿಕ್ಸ್ ಆಗಿದೆ. ಜೊತೆಗೆ ಮೊಬೈಲ್ ಬೂತ್ಗಳನ್ನು ಕೂಡ ಮಾಡಿದ್ದೇವೆ. 5 ಮಂಗಳೂರು ಗ್ರಾಮಾಂತರದಲ್ಲಿ 1, ಮಹಾನಗರ ಪಾಲಿಕೆ ವ್ಯಾಪ್ತಿಯಲ್ಲಿ 3 ಮತ್ತು ಸುಳ್ಯದಲ್ಲಿ 1. ಅದೇ ರೀತಿ ಟ್ರಾನ್ಸಿಟ್ ತಂಡ ಅಂತ ಹೇಳಿದ್ರೆ ಕೆಲವೊಂದು ಬಸ್ ಸ್ಟ್ಯಾಂಡ್ಗಳಲ್ಲಿ ಅಥವಾ ರೈಲ್ವೆ ಸ್ಟೇಷನ್ ಈ ತರ ಕೆಲವೊಂದು ಕಡೆಗಳಲ್ಲಿ ಮಾಡಿದ್ದೇವೆ. ಇದು ಈ ರೀತಿ 29 ಇದೆ. ಸೊ ಒಟ್ಟು 921 ಬೂತ್ಗಳಲ್ಲಿ ಈ ಬಾರಿ ನಮ್ಮ ಮಕ್ಕಳ ಗುರಿ ಇರುವಂತದ್ದು 1,54,023. ಇಷ್ಟು ಮಕ್ಕಳಿಗೆ ನಾವು ಈ ಬಾರಿ ಈ ಒಂದು 5 ವರ್ಷದ ಕೆಳಗಿನ ಮಕ್ಕಳು ಇವರಿಗೆ ನಾವು ಪೋಲಿಯೋ ಡ್ರಾಪ್ಸ್ ಅನ್ನು 2 ಹನಿ ಪೋಲಿಯೋ ಜೀವನಕ್ಕಾಗಿ ಅಂತ ಅನ್ನುವಂತ ಒಂದು ಘೋಷವಾಕ್ಯದೊಂದಿಗೆ ಮಾಡ್ತಾ ಇದ್ದೇವೆ. ಇದು ಮೊದಲನೇದು. ಪ್ರತಿ ವರ್ಷದ ರೀತಿಯಲ್ಲೇ ಎಲ್ಲ ಹೆತ್ತವರು ಪೋಷಕರು ಅವರ ಮಕ್ಕಳನ್ನು 5 ವರ್ಷದೊಳಗಿನ ಮಕ್ಕಳು ಯಾರಿದ್ದಾರೆ ಅವರನ್ನು ಬೂತ್ಗೆ ಕರ್ಕೊಂಡು ಬಂದು ಅಲ್ಲಿ ಮಕ್ಕಳಿಗೆ ಡ್ರಾಪ್ಸ್ ಕೊಡ್ಬೇಕಂತ ನಾವು ಈಗಾಗಲೇ ಎಲ್ಲ ಕಡೆಯಲ್ಲೂ ಮಾಡಿದ್ದೇವೆ. ಮತ್ತೆ ನಮ್ಮ ಮನೆ ಜಿಲ್ಲಾಧಿಕಾರಿಗಳ ಅಧ್ಯಕ್ಷತೆಯಲ್ಲಿ ಈಗಾಗಲೇ ಎಲ್ಲ ಇತರ ಇಲಾಖೆಗಳು ಸರ್ಕಾರ ಮತ್ತು ಸರ್ಕಾರೇತರ ಸಂಘ ಸಂಸ್ಥೆಗಳ ಜೊತೆ ಈಗಾಗಲೇ ಒಂದು ನಾವು ಕೋಆರ್ಡಿನೇಷನ್ ಸಭೆಯನ್ನು ಕೂಡ ಮಾಡಿದ್ದೇವೆ. ಎಲ್ಲ ಇಲಾಖೆಗಳ ಸಹಕಾರವನ್ನು ಈ ಕಾರ್ಯಕ್ರಮಕ್ಕೆ ನಾವು ಬಯಸ್ತಿದ್ದೇವೆ. ಇದರ ಜೊತೆಗೆ ಮಿಷನ್ ಇಂದ್ರಧನುಷ್ ಕಾರ್ಯಕ್ರಮವು ನಡೆಯಲಿದೆ ಎಂದು ಮಾಹಿತಿಯನ್ನ ನೀಡಿದರು. ಇಂಟೆನ್ಸಿಫೈಡ್ ಮಿಷನ್ ಇಂದ್ರಧನುಷ್ ಕಾರ್ಯಕ್ರಮ ಅಂತ ಇದು ಮುಖ್ಯವಾಗಿ ಇದಕ್ಕೆ ನಾವು ಕನ್ನಡದಲ್ಲಿ ತೀವ್ರತರವಾದ ಮಿಷನ್ ಇಂದ್ರಧನುಷ್ ಕಾರ್ಯಕ್ರಮ ಅಂತ ಹೇಳ್ತೇವೆ. ಇದು ಹಿಂದೊಮ್ಮೆ ನಡೆದಿತ್ತು ನಮ್ಮ ಜಿಲ್ಲೆಯಲ್ಲಿ, ಅಂದ್ರೆ ನಮ್ಮ ರಾಜ್ಯದಲ್ಲಿ ಎಲ್ಲ ಕಡೆ ನಡೆದಾಗ ನಮ್ಮ ಜಿಲ್ಲೆಯಲ್ಲಿ ನಡೆದಿತ್ತು. ಸೊ ಇದು ಮುಖ್ಯವಾಗಿ ಏನು ಅಂತ ಹೇಳಿದ್ರೆ 2 ವರ್ಷದ ಒಳಗಿನ ಮಕ್ಕಳಿಗೆ ನಾವು ಬೇರೆ ಬೇರೆ ಹಂತದಲ್ಲಿ ಬೇರೆ ಬೇರೆ ಸಮಯದಲ್ಲಿ ಮಕ್ಕಳಿಗೆ ನಾವು ಇಮ್ಯುನೈಸೇಷನ್ ಅನ್ನು ಈಗಾಗಲೇ ಮಾಡ್ತಾ ಇದ್ದೇವೆ. ಅಂದ್ರೆ ಹುಟ್ಟಿನಲ್ಲಿ ಇರ್ಬೋದು 1.5 ತಿಂಗಳು 2.5 ತಿಂಗಳು ಹೀಗೆ. ಸೊ 1.5 ವರ್ಷದ ಒಳಗಡೆ ಅಥವಾ 2 ವರ್ಷದ ಒಳಗಡೆ ಮಕ್ಕಳು ಮತ್ತೆ 5 ವರ್ಷದ ಒಳಗಡೆ ಮಕ್ಕಳು 7 ಬಾರಿ ಅವರು ಅವರ ಸುರಕ್ಷಿತ ಆರೋಗ್ಯಕ್ಕೆ 7 ಬಾರಿ ಅವರು ಲಸಿಕೆಯನ್ನು ಪಡೆಯಬೇಕು. ಬೇರೆ ಬೇರೆ ರೀತಿ ಬೇರೆ ಬೇರೆ ಕಾಯಿಲೆಗಳನ್ನು ತಡೆಗಟ್ಟಲಿಕ್ಕೋಸ್ಕರ. ಈ ಸಂದರ್ಭ ವೈದ್ಯರಾದ ಡಾಕ್ಟರ್ ರಾಜೇಶ್ ಮತ್ತು ಅಧಿಕಾರಿಗಳು ಉಪಸ್ಥಿತರಿದ್ದರು. ಶರಸಾದ್ಯನ್, ವಿ4 ನ್ಯೂಸ್, ಮಂಗಳೂರು.